ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕನ್ನು ಕಟ್ಟಿಹಾಕುವುದಕ್ಕೆ ಜಿಲ್ಲಾಡಳಿತ ಮತ್ತೆ 1 ವಾರಗಳ ಲಾಕ್ಡೌನ್ ಅನ್ನು ಜಾರಿ ಮಾಡಿದೆ. ಜುಲೈ 16ರಿಂದ 22ರ ತನಕ 1 ವಾರ ಕಾಲ ಜಿಲ್ಲೆ ಲಾಕ್ಡೌನ್ ಆಗಲಿದೆ. ಕಳೆದ ಬಾರಿ ಸ್ವಲ್ಪ ಫ್ರೀ ಬಿಡ್ತಾ ಇದ್ದಂತೆ ಜನರು ರೂಲ್ಸ್ ಫಾಲೋ ಮಾಡೋದನ್ನ ಮರೆತು ಬಿಟ್ಟಿದ್ರು. ಆದರೆ ಈ ಬಾರಿನೂ ಹಾಗೆ ಆಗುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿದ್ರೆ ಖಂಡಿತ ಆ ಯೋಚನೆಯನ್ನ ಮರೆತು ಬಿಡಬೇಕು. ಯಾಕೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗ ಹೊಸ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಲಾಕ್ಡೌನ್ ಟೈಮಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ, ಇಲ್ಲಿದೆ ನೋಡಿ ಡೀಟೇಲ್ ಸ್ಟೋರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ 1 ವಾರ ಲಾಕ್ಡೌನ್. ಈ ಬಾರಿ ಲಾಕ್ಡೌನ್ಗೆ ಬಂದಿದೆ ಹೊಸ ಗೈಡ್ಲೈನ್. ನಿಗದಿತ ಅವಧಿಯ ಬಳಿಕ ಜಿಲ್ಲೆಯಲ್ಲಿ ರೂಲ್ಸ್ ಫುಲ್ ಟೈಟ್. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರೂ ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಸಾಧ್ಯವಾದಷ್ಟು ಮಟ್ಟಿಗಾದ್ರೂ ಸೋಂಕಿಗೆ ಬ್ರೇಕ್ ಹಾಕೋಣ ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳು ಮತ್ತೆ ಲಾಕ್ ಆಗಿವೆ. ಅಂತಹ ಜಿಲ್ಲೆಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಲಾಕ್ ಆಗಿದೆ. ಆದ್ರೆ ಈ ಬಾರಿಯ ಲಾಕ್ಡೌನ್ ಕಳೆದ ಬಾರಿಯಂತೆ ಇರಲ್ಲ. 1 ವಾರಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯು ಬಂದ್ ಆಗಲಿದ್ದು ಜನತೆ ಈಗಾಗಲೇ ಒಂದು ಹಂತದಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕಳೆದ ಬಾರಿ ಪೊಲೀಸರು ಸ್ವಲ್ಪ ಫ್ರೀ ಬಿಡ್ತಾ ಇದ್ದಂತೆ ಜನರು ರೂಲ್ಸ್ಗಳನ್ನ ಫಾಲೋ ಮಾಡೋದನ್ನೇ ಬಿಟ್ಬಿಟ್ಟಿದ್ರು. ಆದ್ರೆ ಈ ಬಾರಿ ಹಾಗೆಯಾಗಲ್ಲ. ಹೊಸ ರೂಲ್ಸ್, ಹೊಸ ಗೈಡ್ಲೈನ್ಸ್ ಅನ್ನ ಜಿಲ್ಲಾಡಳಿತ ತಯಾರು ಮಾಡಿದೆ. ಜಿಲ್ಲೆಯಲ್ಲಿ ಜುಲೈ 15ರ ಬುಧವಾರ ರಾತ್ರಿ 8 ಗಂಟೆಯಿಂದ ಜುಲೈ 23ರ ಬೆಳಗ್ಗೆ 5 ಗಂಟೆಯವರೆಗೂ 7 ದಿನಗಳ ಅವಧಿಗೆ ಲಾಕ್ಡೌನ್ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಈ ಲಾಕ್ಡೌನ್ ಸಂದರ್ಭದಲ್ಲಿ ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಲಾಗಿದ್ದು, ಆಹಾರ ಹಾಗೂ ಹಣ್ಣು ತರಕಾರಿ ಖರೀದಿಗೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 11 ಗಂಟೆಯವರೆಗೆ ಅವಕಾಶವನ್ನ ನೀಡಲಾಗಿದ್ದು, ತುರ್ತು ಸಂದರ್ಭದಲ್ಲಿ ಮತ್ತು ವೈದ್ಯಕೀಯ ತುರ್ತು ಸೇವೆಗಳ ಪ್ರಯಾಣಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ. ಎಲ್ಲಾ ರೀತಿಯ ಸಾರಿಗೆ ಸಂಚಾರ, ವಾಣಿಜ್ಯ ಮತ್ತು ಖಾಸಗಿ ಸಂಸ್ಥೆಗಳು, ಬಾರ್, ಮಾಲ್, ಹೋಟೆಲ್ ಮತ್ತಿತರ ಎಲ್ಲಾ ವ್ಯವಹಾರ ಸಂಪೂರ್ಣವಾಗಿ ಬಂದ್ ಆಗಲಿದೆ. ಇನ್ನು ಕಂಟೈನ್ಮೆಂಟ್ ವಲಯಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಈಗಾಗಲೇ ಕೊರೋನಾ ವೈರಸ್ ಹಾವಳಿಯಿಂದ ತತ್ತರಿಸಿ ಹೋಗಿದೆ. ಸೋಂಕು ಪ್ರಕರಣದ ವೇಗಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇದೀಗ ಗುರುವಾರದಿಂದ ಮತ್ತೆ 1 ವಾರಗಳ ಕಾಲ ಲಾಕ್ಡೌನ್ ಆಗ್ತಾ ಇದೆ. ಈಗಾಗಲೇ ಲಾಕ್ಡೌನ್ನ ಮಾರ್ಗಸೂಚಿಯನ್ನ ಜಿಲ್ಲಾಡಳಿತ ಬಿಡುಗಡೆಗೊಳಿಸಿದೆ. ಎಲ್ಲವನ್ನೂ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ರೆ ಸೋಂಕು ಪ್ರಕರಣವನ್ನ ತಡೆಗಟ್ಟಬಹುದಾಗಿದೆ. ಇಲ್ಲದೇ ಇದ್ದಲ್ಲಿ ರಾಜ್ಯದ ಇತರ ಜಿಲ್ಲೆಗಳಂತೆ ದಕ್ಷಿಣ ಕನ್ನಡದಲ್ಲೂ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.